ಸಾಗರ್ ಇಸ್ಮಾಯಿಲ್ ಬಕ ಸಹೋದರನ ಮಾಲಕತ್ವದ ರೂಪಂ ಕಿಡ್ಸ್ ವೇರ್ನ ಶಾಸಕರು ಶ್ರೀ ಯುಟಿ ಖಾದರ್ ತೊಕ್ಕೋಡು ರೂಪಂ ಕಾಂಪ್ಲೆಕ್ಸ್ ಐತಾರ ಕಾಂಡೆ ಉದಿಪನ ಮಲ್ತೇರು. ಕುಂಟುಲದ ಉದ್ಯಮಡು ಯಶಸ್ವಿ ಪಡೆಯಿನ ಸಾಗರ್ ವಸ್ತ್ರ ಮಳಿಗೆ ಇತ್ತೆ ಪುಟ್ಟಿನ ಬಾಲೆರ್ದು ಪತ್ತದು 12 ವರ್ಷ ಮುಟ್ಟದ ಜೋಕ್ಲೆಗೆ ಬೋಡಿತ್ತಿನ ಕುಂಟುಲದ ಮಳಿಗೆನು ಪ್ರತ್ಯೇಕವಾದ ರೂಪಂ ಕಿಡ್ಸ್ ವೇರ್ ಪನ್ಪಿಪ್ಪುದರಡು ತೊಕ್ಕೋಡುದ ರೂಪಂ ಕಾಂಪ್ಲೆಕ್ಸ್ ಸುರುಮಾಲ್ತಿದ್ದು ಐತಾರ ಕಾಂಡೆ ಶುಭಾರಂಭನ್ ಪಡೆಯಲು ಶಾಸಕರು ಶ್ರೀ ಯುಟಿ ಖಾದರ್ ರಿಬ್ಬನ್ ಕತ್ತೇರ್ದು ರೂಪಂನು ಉದಿಪನ ಮಲ್ತೇರ. ಖಾಲಿ ಉಳ್ಳಾಲದಕ್ಲು ಮಾತ್ರ ಅತ್ತಂದೆ ಕುಡ್ಲದಕ್ಲು ಕೇರಳದಕ್ಲು ಲಬ್ಬತ್ತದು ಬ್ಯಾರ ಮಲ್ಪನ ಮೂಲಕ ಈ ಪ್ರದೇಶದ ಬುಲಿಚಿಲ್ಗೆ ಪೂರಕವಾಯಿನ ವಾತಾವರಣ ರೂಪಂ ಸಂಸ್ಥೆ ಕೊರ್ಪುನ ವಿಶ್ವಾಸ ಉಂಟು ಮಾಡಿದ ಶ್ರೀ ಯುಟಿ ಖಾದರ್ ತೆರಿಪಾದ ಶುಭ ಹಾರೈಸಿರ. ಬಹಳಷ್ಟು ತಮ್ಮ ದೀರ್ಘ ಕಾಲದ ಈ ಒಂದು ವ್ಯಾಪಾರದಲ್ಲಿ ಪ್ರಾಮಾಣಿಕತೆ ಮತ್ತು ಆ ವಿಶ್ವಾಸಕ್ಕೆ ಬದ್ಧರಾಗಿ ತಮ್ಮ ಆ ವ್ಯಾಪಾರ ಮಾಡಿ ಸರ್ವ ಜನರ ಪ್ರೀತಿಗೆ ಪಾತ್ರದಂತಹ ಸಾಗರ್ ವಸ್ತ್ರ ಮಳಿಗೆ ಸಂಸ್ಥೆಯು ಇದೀಗ ಚಿಕ್ಕ ಮಕ್ಕಳ ಒಂದು ಪ್ರತ್ಯೇಕವಾದ ಒಂದು ಸಂಸ್ಥೆಯನ್ನು ರೂಪಂ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಬಹುಶಃ ಇಲ್ಲಿ ಪುನರಾರಂಭಗೊಳಿಸುವುದು ಅತ್ಯಂತ ಸಂತೋಷ. ರೂಪಂ ಈ ಹಿಂದೆ ಸಾಗರ್ ಸಂಸ್ಥೆಯ ಒಂದು ಅಂಗ ಸಂಸ್ಥೆಯಾಗಿದ್ದುಕೊಂಡು ಈಗಾಗಲೇ ಅತ್ಯಂತ ಜನಪ್ರಿಯವಾಗಿದೆ. ಇದೀಗ ಪ್ರತ್ಯೇಕವಾದ ಕಟ್ಟಡದಲ್ಲಿ ಬರೇ 12 ವರ್ಷದ ತಕ್ಕ ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ವಸ್ತ್ರಗಳನ್ನು ಬಹುಶಃ ಇಲ್ಲಿ ಜನಸಾಮಾನ್ಯ ಒದಗಿಸುವ ಅತ್ಯಂತ ಸಂತೋಷ. ನನಗೆ ಆತ್ಮವಿಶ್ವಾಸ ಇದೆ. ನಮ್ಮ ಇಸ್ಮಾಯಿಲ್ ಅಕ್ಕ ಮತ್ತು ಎಲ್ಲ ಅವರ ಸಹೋದರರು ಮತ್ತು ಈ ಎಲ್ಲ ತಂಡದವರು ಮತ್ತು ಕೆಲಸ ನಿರ್ವಹಿಸ ಎಲ್ಲ ಸಿಬ್ಬಂದಿ ವರ್ಗದವರು ಯಾವ ರೀತಿ ತಮ್ಮ ಬೇರೆ ಬೇರೆ ಮಳಿಗೆಯಲ್ಲಿ ಇವತ್ತು ಅತ್ಯಂತ ಯಶಸ್ವಿಯಾಗಿದ್ದಾರೆ. ಇವತ್ತು ಮಕ್ಕಳ ಈ ವಸ್ತ್ರಾಭರಣ ಮತ್ತು ಉಡುಪುಗಳ ಆ ಒಂದು ಮಳಿಗೆಯಲ್ಲಿ ಕೂಡ ಅತ್ಯಂತ ಯಶಸ್ವಿ ಆಗ್ತಾರೆ. ಬಹುಶಃ ನಮ್ಮ ಉಳ್ಳಾಲ ಸುತ್ತಮುತ್ತಲಿನ ಕ್ಷೇತ್ರ ಜನ ಮಾತ್ರ ಅಲ್ಲ, ಮಂಗಳೂರಿನಂಥವರು ಕೇರಳದಂಥವ್ರು ಕೂಡ ಇಲ್ಲಿಗೆ ಬಂದು ಇಲ್ಲಿ ವ್ಯಾಪಾರ ಮಾಡುವ ಮೂಲಕ ಈ ಒಂದು ಪ್ರದೇಶದ ಅಭಿವೃದ್ಧಿಗೆ ಅತ್ಯಂತ ಪೂರಕವಾದ ವಾತಾವರಣ ಈ ರೂಪಂ ಸಂಸ್ಥೆ ನೀಡುತ್ತದೆ ವಿಶ್ವಾಸಿಸಿಕೊಂಡು ನನ್ನ ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು ಉಳ್ಳಾಲ ಸೈಯದ್ ಮದನಿ ದರ್ಗಾದ ಅಧ್ಯಕ್ಷರು ಜನಾಬ್ ಅಬ್ದುಲ್ ರಶೀದ್ ಹಾಜಿಯರು ಪಾತ್ರರಂದು ಗ್ರಾಹಕರನ್ನ ಒಟ್ಟಿಗೆ ಬಾರಿ ಆತ್ಮೀಯವಾದ ವ್ಯವಹಾರ ಮಲ್ತಿನೆಟ್ ಸಾಗರ್ ಕಲೆಕ್ಷನ್ಸ್ ಈದ್ ಪುದರ್ ಪಡೆತಂಡ ಈ ರೂಪಂ ಸಂಸ್ಥೆಲ ಯಶಸ್ವಿ ಆಪನೆಟ್ ಒವ್ವೇ ಸಂಶಯ ಹೆಚ್ಚಿ ಪಂಡ ತಿರುಪಾಯರು. ಜನರ ಹೃದಯದಲ್ಲಿ ಒತ್ತಿ ಬರುವ ಹಾಗೆ ಅವರ ಸ್ವಭಾವದ ಮೂಲಕ ಅವರ ವ್ಯಾಪಾರದ ಆ ಶೈಲಿ ಇಸ್ಮಾಯಿಲ್ ಮತ್ತು ಸಹೋದರರು ತಮ್ಮ ಗ್ರಾಹಕರೊಂದಿಗೆ ಆತ್ಮೀಯವಾಗಿ ಸ್ಪಂದಿಸುವ ಮೂಲಕ ಜನರ ಮನಸ್ಸನ್ನು ಸೆಳೆದಿದ್ದಾರೆ. ಹಾಗಾಗಿ ಈ ಉಳ್ಳಾಳದ ಈ ಸಾಗರ್ ಪ್ರಖ್ಯಾತಿಗೊಂಡಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಒಂದು ಉಳ್ಳಾಳದ ಹೃದಯ ಭಾಗ ತೊಕ್ಕೋಟು ನಮ್ಮ ಉಳ್ಳಾಳ ವಿಧಾನಸಭಾ ಕ್ಷೇತ್ರದ ಸುಮಾರು 14 ಗ್ರಾಮಗಳನ್ನು ಹಾದು ಹೋಗುವಂಥ ಪ್ರದೇಶವಾಗಿರುವುದರಿಂದ ಮಾತ್ರವಲ್ಲ, BC ರೋಡ್, ಬಂಟ್ವಾಳ, ಸಾಗತ್ತೂರು, ವಿಟ್ಲ ಎಲ್ಲ ಕಡೆಗೆ ಹೋಗುವಂಥ ಬಸ್ಸುಗಳು ಕೂಡ ಈ ಪ್ರದೇಶದಲ್ಲಿ ಹಾದು ಹೋಗುವುದರಿಂದ ಜನಸಾಮಾನ್ಯರಿಗೆ ಬಹಳ ಒಂದು ಹತ್ತಿರದಲ್ಲಿ ಯಾವುದೇ ರೀತಿಯ ವಾಹನ ದಟ್ಟದ ಒಂದು ಅಡಚಣೆ ಇಲ್ಲದೆ ಉಪಯೋಗಿಸುವಂಥ ಒಂದು ವ್ಯವಸ್ಥೆಗೆ ಬಹಳ ಪ್ರಮುಖವಾಗಿದೆ. ಉಳ್ಳಾಲ ನಗರಸಭಾ ಕೌನ್ಸಿಲರ್ ಶ್ರೀ ಬಾಜಿಲ್ ಡಿಸೋಜಾ, ಶ್ರೀಮತಿ ಶಶಿಕಲಾ, ನಾಸಿರ್ ಸಾಮಾಣಿಗೆ, ಮೊಹಸಿರ್ ಸಾಮಾನಿ, ಮೊಹಮ್ಮದ್ ಇಕ್ಬಾಲ್ ಸ್ವಾಲಿ, ಮೊಯ್ದೀನ್ ಉಳ್ಳಾಲ್, UB ಅಬ್ದುಲ್ ಸಲೀಂ ಇಂಚಿತಿ ಪ್ರಮುಖರು ಮಲ್ಲಬಿನಿರಾದ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಮಾಲಕಿಯರು ಸಾಗರ್ ಇಸ್ಮಾಯಿಲ್ ಬೊಕ್ಕ, ಸಹೋದರರು ಅಬ್ದುಲ್ ಗಫೂರ್, ಅಬ್ದುಲ್ ರೆಹಮಾನ್, ಖಾಲಿದ್, ಯಹ್ಯಾ, ರಹಮತುಲ್ಲಾ, ಖಲೀಲ್, ಮುಸ್ತಫಾ, ಮಮ್ತಾಜ್ ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಮಾಲಕಿಯರು ಸಾಗರ್ ಇಸ್ಮಾಯಿಲ್ ಪಾತ್ರರೊಂದು
ಇತ್ತಗ ಆಧುನಿಕ ಶೈಲಿದ ಕುಂಟುಲು ಈ ಮಳಿಗೆಡು ಉಂಡು ಗ್ರಾಹಕರು ಸಹಕಾರ ಕೊರ್ಲೆ ಪಂಡದ ಕೇನುಂಡಿರು ಉಳ್ಳಾಲ MLA ಉದ್ಘಾಟನೆಗೊಂಡಂಥ ಈ ಮಳಿಗೆಯಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನಂತ ಹೇಳಿದರೆ 0ದಿಂದ 12 ವರ್ಷಗಾಗುವಂಥ ಎಲ್ಲ ವಸ್ತ್ರಗಳು ನಮ್ಮ ಈ ಮಳಿಗೆಯಲ್ಲಿ ದೊರೆಯುತ್ತವೆ. ಇದರಲ್ಲಿ ವಿಶೇಷತೆ ಅಂತ ಹೇಳಿದರೆ ಇಲ್ಲಿ ಸೇಲ್ಸ್ ಮಾಡುವಂಥ ಪ್ರತಿಯೊಂದು ಐಟಮ್ಸ್ ವೆಸ್ಟರ್ನ್ ಸ್ಟೈಲಿದ್ದು ಒಂದು ಉಡುಪುಗಳನ್ನು ನಾವು ಇಲ್ಲಿ ತಂದು ಈ ಮಳಿಗೆಯಲ್ಲಿ ಇದರಲ್ಲಿ ಗ್ರಾಹಕರಿಗೆ ಎಲ್ಲರಿಗೂ ಇಲ್ಲಿ ಒಂದು ಕೈ ಮುಟ್ಟುವಂತಹ ಒಂದು ಬೆಲೆಯಲ್ಲಿ ನಾವು ಅದನ್ನು ಇಲ್ಲಿ ಸೇಲ್ ಮಾಡಲು ಭಾಳ ಇಚ್ಛಿಸುತ್ತೇವೆ. ಅದೇ ಥರ ನಮ್ಮೊಟ್ಟಿಗೆ ಇವತ್ತಿನ ಈ ಮಳಿಗೆ ಉದ್ಘಾಟನೆಯಲ್ಲಿ ನಮ್ಮ ಹತ್ರ ಇರುವಂಥ ನಾಸಿರ್ ಸಾಮಾನಿಗೆ ಮೂಸಿನ್ ಅದೇ ಪ್ರಕಾರ ನಮ್ಮ ಮೈದಿನ್ರವರು ಇಬ್ರಾಹಿಂರವರು ಲಿನಾಸ್ ಕಲೆಕ್ಷನ್ ಮತ್ತು ರಿಯಾಜ್ ನಮ್ಮ ಸ್ಪೋರ್ಟ್ಸ್ ವಿನ್ನರ್ನವರೆಲ್ಲ ಇದ್ದಾರೆ. ಇವರಿಗೆ ನನ್ನ ಆಸೆ